ಶುದ್ಧಿ ಪ್ರಕ್ರಿಯಾದಿಗಳಂತ ಕೊಡದಿನ ದಾನಿ ಮಂತಂದ್ರೆ ತಪಸ ಆರೋಗ್ಯ ಅದೇ ರೀತಿಯಾದ ಇಂಥ 9 ಗಂಟೆ 30 ನಿಮಿಷದ ಗಂಟೆ ನಮಗೆ ಬೇಕಾದ ಮುಹೂರ್ತ ಪ್ರತಿಷ್ಠೆ ಮಾಡ್ಕೊಂಡು ಮಿಸ್ಸೆ ಮಂತಂತ ಆ ಪ್ರತಿಷ್ಠೆದ ಮುಹೂರ್ತ ಅಂದ್ರೆ ನಮ್ಮ ಉಳ್ಳ ಅವಾಗ ನಮ್ಮ ಆರೋಢನ ಹೊಸ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ಜನ ಸಾನ್ನಿಧ್ಯ ಶಕ್ತಿಯನ್ನು ನೋಡಿಕೊಂಡದ್ದು ಬಾಳಾಳೆಯ ಪ್ರತಿಷ್ಠೆ ಮಾಡ್ಕೊಂಡು ಆ ಬಾಳಾಳೆಯ ಪ್ರತಿಷ್ಠೆ ಮಾಡ್ಕೊಂಡು ಇನ್ನಿತ ಬರ್ತಕ್ಕ ಐಕಾಂಡಜ್ಞ ಆಗಲ್ಲ ಶಾಭಿಷೇಕ ಮಾಡ್ಕೊಂಡು ದೇವರ ಸನ್ನಿಧಾನ ಅನುಜ್ಞ ಪ್ರಾರ್ಥನೆಗೆ ಬಾಲಾಯ ಪ್ರತಿಷ್ಠಾನ ದೇವರನ್ನ ಮೂಲಾಲಯ ನಮ್ಮ ಪ್ರತಿಷ್ಠಾನ ದೇವರನ್ನ ಐಕಾ ದೇವರನ್ನ ಸಾನ್ನಿಧ್ಯ ಪ್ರಸರಿದ ಇಪ್ಪಳ ಸಾನ್ನಿಧ್ಯ ಲಿಂಬ ಮಾಡಿದ್ದಾಗ ಐಕ್ಯ ಆಯ್ತು ನಮ್ಮ ಅಲ್ಲಕ್ಕೊಂಡ ಪ್ರತಿಷ್ಠೆ ನಾಡಗಿರಿ ಸುಪ್ರತಿಷ್ಠೆ ಆಯ್ತು ಈ ಕ್ಷೇತ್ರ ಉಂಟು ಅದೇ ರೀತಿಯ ಕ್ಷೇತ್ರ ನಾಗಪ್ರತಿಷ್ಠೆ ಶೇಮಾನ್ಪಣಗ್ಲ ಮನ್ಪಣಗ್ಲಾಗ್ಲು ಅಕ್ಲೇಗ್ಲ ಕ್ಷೇತ್ರವಾಸಿಗ್ಲೇಗ್ಲ ಆ ಕ್ಷೇತ್ರೇಶ್ವರಗ್ಲ ಆಡಳಿತ ವರ್ಗದಾಗ್ಲೇಗ್ಲ ಮಂದಿರಗಳ ಅಂತ ತಿರುದಂಗ್ಲ ಆಡು ತಿರುತದರಿಂದ ಮಾತ್ರ ಸ್ವಲ್ಪ ದೋಷಂಗ್ಲ ಆಡು ಅಂತ ಇದನ್ನ ಪೂರ ಆ ಪ್ರತಿಷ್ಠೆ ಅಂತರದ ರಾಯಿ ಪೂರ ನಿವಾರಣೆ ಅಂತ ಕೊಡ್ತು ತುಂಬಿಗೂ ಈ ಕ್ಷೇತ್ರ ಉಂಟು ಅತ್ಯಂತ ಸಾನ್ನಿಧ್ಯ ಶಕ್ತಿ ಆಯ್ತು ಬೆಳಗದು ಮುಂತ ಪ್ರಸಿದ್ಧಿಂದ ಬಂದ ಭಕ್ತಾದಿಗಳನ್ನ ಅನಸೋಭಿಷ್ಟ ಪ್ರಾಪ್ತಿ ನಮ್ಮ ಚೈತನ್ಯ ಆಯ್ತು ಪರಿವರ್ತನೆ ಆಯ್ತು ದೇವರ ಸಮಾಜ ಅನುಗ್ರಹ ಮಾಡ್ತದೆ ಪ್ರತಿಷ್ಠಾ ಲಗ್ನ ಸುಲಗ್ನ ಮಂತ್ರ ಕೊಡೋದಿಲ್ಲ ದೇವರ ಸನ್ನಿಧಾನ ಅನುಜ್ಞಾ ಪ್ರಾರ್ಥನೆ ಮಾಡ್ತಾರೆ ಓಂ ಶೃಣಾಮಿ ರಣಗುಣಂತದೇನ ಸಹ ಪೂರ್ವೈಃ ಪೂರ್ವಗತಂ ದೇವಾಲಯಮಸಾರವತ್ ಪ್ರಾತಂ ಕಾಲವಶಾದ್ಭೂಯೋ ವಯಂ ತತ್ಕರ್ತಮಧ್ಯದ ಕಾಲೇನೈವ ಸಾಭೂಯೋ ಪ್ರಾಸಾದಸ್ಮಿನ್ ಪುನರ್ನವೆ ಸ್ಥಾಪಯಾಮ ವಯಂ ಸತ್ಯಂ ಓಂ ಶೃಣ್ವಂತ ದೇವತಾ ಸರ್ವಃ ಪ್ರಾಸಾದಯಮಾಶ್ರಿತಾಃ ಯದಚ್ಚಮಾನಸ್ಮಾಭಿರಣಗುಣಂತದೇನ ಸಹ ಪೂರ್ವೈಃ ಪೂರ್ವಗತಂ ದೇವಾಲಯಮಸಾರವತ್ ಪ್ರಾತಂ ಕಾಲವಶಾದ್ಭೂಯೋ ವಯಂ ತತ್ಕರ್ತಮಧ್ಯದ ಕಾಲೇನೈವ ಸಾಭೂಯೋ ಪ್ರಾಸಾದಸ್ಮಿನ್ ಪುನರ್ನವೆ
ನಾರಾಯಣ ಉಭಯರು ಈ ಒಂದು ಸಾನ್ನಿಧ್ಯದಲ್ಲಿ ಅವರ ಮನೆಯಲ್ಲಿ ಸಂಚಾರದಲ್ಲಿ ಕಂಡಂತಹ ಸರ್ಪವನ್ನು ಆ ಸ್ಥಿರ ಸಾನ್ನಿಧ್ಯಕ್ಕೆ ಸಂಕಲ್ಪ ಮಾಡಿದಂತಹ ಪ್ರತಿಷ್ಠೆಯಲ್ಲಿ ಲೋಪವನ್ನು ಗಮನಿಸಿಕೊಂಡು ಕಳೆದ 2 ಸಂವತ್ಸರಗಳಿಂದ ಈ ಲೋಪವನ್ನು ಪರಿಶೋಧಿಸಿ ಅದಕ್ಕೆ ಪುನರ್ ಪ್ರತಿಷ್ಠೆ ಮಾಡುವಂತಹ ಒಂದು ಸಂಕಲ್ಪದಂತೆ ನಾವು ಹಿಂದೆ ಅದಕ್ಕೆ ಬಗ್ಗೆ ಪ್ರಾರ್ಥನೆ ಮಾಡಿಕೊಂಡು ಅನುಜ್ಞಾ ಕಲಶ ಮಾಡಿ ಅದನ್ನು ಸಂಕೋಚ ಮಾಡಿ ಬಾಲಾಲಯದಲ್ಲಿದ್ದು ಶಿಲ್ಪಶಾಸ್ತ್ರಕ್ಕನುಸಾರವಾಗಿ ಆರೂಢವನ್ನು ನಿರ್ಮಾಣ ಮಾಡಿ ಇವತ್ತಿನ ದಿವಸ ನಾವು ಪ್ರತಿಷ್ಠೆ ಅದೇ ರೀತಿ ಆಶ್ಲೇಷ ಬಲಿ ಸಮರ್ಪಣೆ ಮಾಡಿದಾಗ ಆಯಿತು. ಈ ಹಿಂದೆ ನೀವು ಇಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿದ್ದಂತಹ ನಿತ್ಯ ಅಭಿಷೇಕ ಪಂಚಮಿ ಅಥವಾ ಷಷ್ಠಿಯನ್ನು ನಡೆಸಿಕೊಂಡಲ್ಲಿ ಬದಲಾವಣೆಯನ್ನು ಇತ್ತೀಚೆಗೆ 2 ವರ್ಷಗಳಿಂದ ಅವರ ಅನಾನುಕೂಲತೆಗನುಸಾರವಾಗಿ ಅದನ್ನು ತಿಂಗಳ ಪಂಚಮಿಯಾಗಿ ಅದನ್ನು ಸಂಕುಚಿತಗೊಳಿಸಿ ಇನ್ನು ಮುಂದಕ್ಕೆ ಕೂಡ ಅದೇ ರೀತಿಯಲ್ಲಿ ಮುಂದುವರಿಸುವಂತಹ ಒಂದು ಮನಸಂಕಲ್ಪವನ್ನು ಅವರು ಇಟ್ಟುಕೊಂಡಿದ್ದಾರೆ. ಆ ಸಂಕಲ್ಪದಂತೆ ನಾಗದೇವರು ಅವರ ಇಷ್ಟಾರ್ಥವನ್ನು ಪೂರೈಸಿಕೊಂಡು ಅವರಿಗೆ ಒಳ್ಳೆಯ ಸುಖ ಶಾಂತಿ ಅದೇ ರೀತಿ ಆರೋಗ್ಯವನ್ನು ಕೊಟ್ಟು ಅವರ ಕುಟುಂಬದಲ್ಲಿ ಬರುವಂತಹ ಸಮಸ್ತ ದೋಷಗಳು ಪರಿಹಾರವಾಗಿ ಕುಟುಂಬದಲ್ಲಿ ಎಲ್ಲರಿಗೂ ಪರಸ್ಪರ ಪ್ರೀತಿ ವಿಶ್ವಾಸವು ಶಾಶ್ವತವಾಗಿ ನೆಲೆಯಿಟ್ಟುಕೊಂಡು ಅವರಲ್ಲಿ ಒಂದು ಒಳ್ಳೆಯ ಕೀರ್ತಿ ಬರುವ ಹಾಗೆ ನಾಗದೇವರು ಅನುಗ್ರಹಿಸಬೇಕು. ಅವರ ಸಂತಾನಕ್ಕೂ ಅವರಿಗೆ ಬೇಕಾದಂತಹ ದ್ರವ್ಯಗಳು ಬೇಕಾದ ರೀತಿಯಲ್ಲಿ ಸಂಪಾದನೆಯಾಗಿ ಕುಟುಂಬದವರಿಗೆ ಆಗುವಂಥ ಅವರ ಪ್ರವೃತ್ತಿಯಲ್ಲಿ ಹಾಗೂ ವೃತ್ತಿಯಲ್ಲಿ ಯಾವುದೇ ದೋಷ ಇಲ್ಲದೆ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಆ ನಾಗ ಸಾನ್ನಿಧ್ಯ ಅದೇ ರೀತಿ ನಂಬಿಕೊಂಡು ಬಂದಂತಹ ಧರ್ಮಶಾಸ್ತ್ರವನ ಅನುಗ್ರಹ ನಮಗೆಲ್ಲರಿಗೂ ಇರಲಿ ಅಂತ ಹೇಳಿಕೊಂಡು ಸಾಮೂಹಿಕವಾಗಿ ಪ್ರಾರ್ಥನೆ
ಗುರುವಿನ ಸಾನ್ನಿಧ್ಯದಲ್ಲಿ ಕೂಡ ಕೊಟ್ಟಂತಹ ಸೇವೆಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಅದೇ ರೀತಿ ಉತ್ತರೋತ್ತರ ಗುರಿಯನ್ನು ಶಾಸ್ತ್ರವನ್ನು ಒದಗಿಸಿಕೊಡಿ ಅಂತ ಈ ಪ್ರಾರ್ಥನೆ ಮಾಡ್ತೀನಿ. ಶ್ರೀ